ಪಾಸ್ ಪುಸ್ತಕ ಮಾಡಿಕೊಡಿ, ನಾವು ಅದಕ್ಕೆ ಹಾಕಿ ಕಟ್ಟುತ್ತೆ ಅಂತ ಹೇಳ್ತಿರೋದು. ಸಿಸಿ ಕಾರ್ಡ್ಗೆ ಅಕೌಂಟ್ ಪಾಸ್ ಪುಸ್ತಕ ಕೊಡ್ತಾರ ಅಂತ ಕೇಳಿ. ನಾವು ನವೋದಯ ಸಂಘ, ಶ್ರೀ ಶಕ್ತಿ ಸಂಘ ಎಲ್ಲ ಸಂಘದಲ್ಲಿ ಇದ್ದೇವೆ ಸರ್. ಅದ್ರಲ್ಲೆಲ್ಲ ನಮ್ಗೆ ಲೋನು ಕೊಡ್ತಾರೆ, ಉಳಿತಾಯ ದುಡ್ಡು ನಮ್ದು ಅಕೌಂಟಿಗೆ ಹೋಗ್ತದೆ, ನಮ್ಗೆ ಬಡ್ಡಿ ದುಡ್ಡು ಎಷ್ಟು ಅಂತ ಹೇಳಿ ತೋರಿಸ್ತದೆ. ಬ್ಯಾಂಕಿಂದ ಕೊಡ್ತಿರುವುದಲ್ಲ, ಅಲ್ಲ ಬ್ಯಾಂಕಿಗೆ ಕಟ್ಕೊಂಡು ಹೋಗ್ತೇವೆ ಅಂತ ಹೇಳ್ತಿರೋದು. ಸಂಘದಲ್ಲಿ ಸೇರಿ ಎಷ್ಟು ವರ್ಷ ಆಯ್ತು? ನಮ್ ಸಂಘ ಇದು 20 ವರ್ಷ ಆಯ್ತು ಸರ್. ಬ್ಯಾಂಕ್ನಲ್ಲಿ ಕೊಡುತ್ತದೆ, ನಾವು ಕೊಡುತ್ತದೆ. ಒಬ್ಬ ಸದಸ್ಯರು ತಗೊಂಡಿರುವಂತಹ ನಿರ್ಧಾರ ಅಲ್ಲ ಇದು. ಎರಡು ಸಂಘ ಇದೆ, ಒಂದು ಸಂಘದಲ್ಲಿ 8 ಜನ ಇದ್ರು, ಇನ್ನೊಂದು ಸಂಘದಲ್ಲಿ 5 ಜನ ಇದ್ರು ಸರ್. ಇಡೀ ಸಂಘದ ಸದಸ್ಯರ ನಿರ್ಣಯವಾಗಿರುವಂತದ್ದು. ನಾನು ಹೇಳ್ತೀನಿ ಕೇಳಿ ಸರ್, ನಾವು ಲೋನ್ ತಗೊಂಡಿದ್ದೇವೆ ಸಂಘದಲ್ಲಿ, ಇಷ್ಟುವರೆಗೂ ನಾವು ಬಡ್ಡಿ ಹಾಕಿ ಲೋನ್ ಕಟ್ಟಿದ್ದೇವೆ. ಇನ್ನೂ ಸಹ ನಾವು ಕಟ್ಟುದಿಲ್ಲ ಹೇಳುವುದಿಲ್ಲ ಸರ್. ಎಷ್ಟು ಬಡ್ಡಿ ಇದೆ ಅಷ್ಟು ಬಡ್ಡಿ ಹಾಕಿ ನಾವು ಕಟ್ತೇವೆ. ನಮಗೆ ಬ್ಯಾಂಕ್ ಥ್ರೂ ಮಾಡಿಕೊಡಿ, ಅದಕ್ಕೆ ನಮಗೆ ಸಿವಿಲ್ ತೋರಿಸ್ತಾ ಇಲ್ಲ, ಐಡಿ ರಿಟರ್ನ್ ಏನ್ ಬೇಕು ಅದು ಏನು ತೋರಿಸ್ತಾ ಇಲ್ಲ ಸರ್. ನಾವು ಬಡ್ಡಿ ಹಾಕಿ ಕಟ್ಟ ಸರ್. ನೀವು ಬಡ್ಡಿ ಬಗ್ಗೆ ಯೋಚನೆನೇ ಮಾಡಬೇಡಿ ಸರ್. ನಾವು ವಸೂಲು ಸೇರಿಸಿ ಬಡ್ಡಿನೂ ಸೇರಿಸಿ ಹಾಕಿ ಕಟ್ತೇವೆ. ನಮ್ಗೆ ಬ್ಯಾಂಕ್ ಥ್ರೂ ಮಾಡಿಕೊಡಿ ಸರ್. ಇವತ್ತಂತೂ ಕಟ್ಲಿಕ್ಕೆ ಆಗೋದಿಲ್ಲ, ಮುಂದಿನ ವ್ಯವಹಾರ ಅಲ್ವಾ, ಅದು ಮುಂದೆ ನೋಡುವ ಸರ್. ಹಾ ಸರ್ ಹೇಳಿ. ನೀವು ತಿರುಪತಿ ಸಂಘದಲ್ಲಿ ಇದ್ರಲ್ಲ? ಹೌದು ಸರ್, ತಿರುಪತಿ ಸಂಘದಲ್ಲಿ. ದುಡ್ಡು ಕಟ್ಟಿದ್ರಿ ಇವತ್ತು ಸಂಘದ್ದು? ಇಲ್ಲ ಸರ್, ಎಲ್ಲ ಸದಸ್ಯರು ಕಟ್ಟುದಿಲ್ಲ ಅಂತ ಹೇಳಿದ್ರ, ಯಾಕಂತೆ? ಅದಕ್ಕೆ ಹಾಕ್ಲಿಲ್ಲ ಸರ್. ಅಲ್ಲ, ನಾವು ಸಾಲ ಕೊಟ್ಟಿದ್ದನ್ನು ಕಟ್ಬೇಕಲ್ಲಮ್ಮ ನೀವು, ನಾವೆಲ್ಲ ಸೇರಿಕೊಂಡು ಕೊಟ್ಟದ್ದು ನಾವು ನೋಡಿ, ಅದು ನಾವು ಕಟ್ಟದಿಲ್ಲ, ನಮ್ಗೆ ಅದಕ್ಕೆ ವಾರಕ್ಕೆ ಇಂಟ್ರೆಸ್ಟ್ ಎಲ್ಲ ಹೋಗುತ್ತೆ, ಸಮಸ್ಯೆ ಅಲ್ಲ ಕಟ್ಟದಿದ್ರೆ. ಹೌದಾ? ಅಲ್ಲ ಸರ್, ನಾವು ಹಾಕಿ ಕಟ್ತೇವೆ ಅಂತ ಹೇಳಿದ್ ಸರ್. ನಾವು ನೆಕ್ಸ್ಟ್ ವಾರ ಹಾಕಿ ಕಟ್ತೇವೆ ಅಂತ ಹೇಳಿತ್ತು. ಈ ವಾರನೇ ಕಟ್ಬೋದಿತ್ತು. ನಿನ್ನೆ ಮೇಡಮ್ ಬಂದಿದ್ರೆ ಅಂತಲ್ಲ ಸಂಘಕ್ಕೆ? ಹೌದೌದು, ಬಂದಿದ್ರೆ. ಯಾಕೆ ನಿನ್ನೆ ಕಟ್ಟಿಲ್ಲ ಅಂತ ಹೇಳ್ತಿದ್ದಾರೆ ಅವರು? ಹೋಗಿದ್ದೆ ಸರ್, ಕಟ್ತೇನೆ ಇಲ್ಲ, ಎಷ್ಟು ಕನ್ವಿನ್ಸ್ ಮಾಡಿದ್ರು ಕಟ್ಟದೇನೆ ಇಲ್ಲ. ಕಾರಣ ಬೇಕಲ್ಲಮ್ಮ ಯಾವ್ದಕ್ಕಂತಿದ್ರು? ಕಾರಣ ಮತ್ತೆ ಅಂತಿಲ್ಲ ಸರ್, ಅದು ಬ್ಯಾಂಕ್ ಆಫ್ ಬರೋಡ ಅಂಡರ್ ಅಲ್ಲಿ ಬರುತ್ತೆ ಹಂಗಿಂಗ್ ಅಂದೇಳಿ ಹೇಳಿ ಇದಾತಿತ್ತಲ್ಲ, ಅದಕ್ಕೆ ನಾವು ಪಾಸ್ ಪುಸ್ತಕದ ನಮ್ಮ ತಿರುಪತಿ ಸಂಘದಿಂದಲೇ ಒಂದು ಪಾಸ್ ಪುಸ್ತಕ ಮಾಡಿಕೊಡಿ, ನಾವು ಅದಕ್ಕೆ ಹಾಕಿ ಕಟ್ಟುತ್ತೆ ಅಂತ ಹೇಳ್ತಿರೋದು. ಬ್ಯಾಂಕಿನ ಅಕೌಂಟ್ 2 ಇಟ್ಟಿದ್ದಾರೆ. ನಾವೀಗ ನನ್ನ ಅಕೌಂಟ್ ಕೊಡುವಂತದ್ದು SB ಅಕೌಂಟ್ ಕೊಟ್ರೆ SB ಅಕೌಂಟ್ ಉಳಿತಾಯ ಖಾತೆ ಅಂತ ಇರುವುದು, ಸರಿಯಾ? ಉಳಿತಾಯ ಖಾತೆಯಲ್ಲಿ ಅಷ್ಟೊಂದು ವ್ಯವಹಾರ ಮಾಡ್ಲಿಕ್ಕೆ ಬಿಡುದಿಲ್ಲ, ಸಂಘದ ಜಾಯಿಂಟ್ ಖಾತೆ ಆದ ಕಾರಣ. ಸಂಘದಲ್ಲಿ ಇರುವಂತದ್ದು CC ಖಾತೆ, ಅದು ಸಾಲ ಕೊಡ್ಲಿಕ್ಕೆ ಮಾತ್ರ ಇರುವಂತದ್ದು, ಸೇವಿಂಗ್ಸ್ ಮಾಡ್ಲಿಕ್ಕೆ ಅಲ್ಲ ಸಾಲ ಖಾತೆ ಅಕೌಂಟ್ ಇರುವಂತದ್ದು. ಅದು ಕೂಡ ನೀವು ಇವತ್ತೇ ಹೋಗಿ ಬ್ಯಾಂಕ್ ಅಲ್ಲಿ ಕೇಳಿ, ಯಾರಾದ್ರೂ ನಿಮ್ಮ ಮ್ಯಾನೇಜರ್ ಪರಿಚಯ ಇದ್ರೆ CC ಕಾರ್ಡ್ಗೆ ಅಕೌಂಟ್ ಪಾಸ್ ಪುಸ್ತಕ ಕೊಡ್ತಾರ ಅಂತ ಕೇಳಿ, ಸರಿಯಾ? ಈಗ ವಿಷಯ ಎಂತ ಗೊತ್ತಾ ಸರ್, ನಾವು ನವೋದಯ ಸಂಘ, ಶ್ರೀ ಶಕ್ತಿ ಸಂಘ ಎಲ್ಲ ಸಂಘದಲ್ಲಿ ಇದ್ದೇವೆ ಸರ್. ಅದ್ರಲ್ಲೆಲ್ಲ ನಮ್ಗೆ ಲೋನು ಕೊಡ್ತಾರೆ, ಉಳಿತಾಯ ದುಡ್ಡು ನಮ್ದು ಅಕೌಂಟಿಗೆ ಹೋಗ್ತದೆ, ನಮ್ಗೆ ಬಡ್ಡಿ ದುಡ್ಡು ಎಷ್ಟು ಅಂತ ಹೇಳಿ ತೋರಿಸ್ತದೆ, ಎಲ್ಲ ಆಗ್ತಾ ಇತ್ತು ಸರ್. ನಾವು ಮಜೆ ಅಂತ ಇಲ್ಲ, ಅದೇ ತರನೇ ಒಂದ್ ಮಾಡಿಕೊಡಿ ಅಂತ ಹೇಳಿರ್ತಾರೆ ಅಷ್ಟೇ, ಮತ್ತೆ ಅಂತಿಲ್ಲ. ಅದು ನೀವು ನವೋದಯ ಅಕೌಂಟ್ ಇರೋದು CC ಅಕೌಂಟ್ ಅಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಅದು CC ಅಕೌಂಟ್ ಅಲ್ಲ, ಸೇವಿಂಗ್ಸ್ ಅಕೌಂಟ್. ಅದು ಉಳಿತಾಯ ಖಾತೆ ಯಾವ ರೀತಿ ಅದೇ ರೀತಿ ಇರುವಂತದ್ದು. ಅದು ನಮ್ಗೆ ಬ್ಯಾಂಕಿಂದನೇ ಕೊಡ್ತಿರೋದಲ್ಲ, ನೀವು ಹೇಳ ಸರಿ SB ಅಕೌಂಟ್ ನಮ್ಮ ಅಕೌಂಟ್ ಇದೆ, ನಮ್ದು ಅದ್ರ ಟರ್ನ್ ಓವರ್ ನಡೀತಾ ಇದೆ, ವಿಷಯ ಕರೆಕ್ಟ್. ಮತ್ತೆ ಅದರಿಂದ ಅದು ಬ್ಯಾಂಕ್ ಥ್ರೂ ನಮ್ಗೆ ಲೋನ್ ಕೊಡ್ತಾ ಇದ್ರು. ಅವ್ರು ಎಕ್ಸ್ಟ್ರಾ ಲೋನ್ 2 ಲಕ್ಷ ಕೊಟ್ರ, ಆ ಬ್ಯಾಂಕಿಂದನೇ ಕೊಡ್ತಿರುದಲ್ಲ, ಅಲ್ಲ ಬ್ಯಾಂಕಿಗೆ ಕಟ್ಕೊಂಡು ಹೋಗ್ತೇವೆ ಅಂತ ಹೇಳ್ತಿರೋದು ಸರ್, ಮತ್ತೆ ಎಂತಲ್ಲ. ನೀವು ಕಟ್ಟುವಂತ ಅಕೌಂಟ್ ಬ್ಯಾಂಕಿಗೆ ಹೋಗುವಂತ, ನಿಮ್ಗೆ ರಸೀದಿ ಕೊಡುವಂತ ನೋಡಿದ್ರೆ ಯಾವ ರಸೀದಿ ಅಂತ? ಬ್ಯಾಂಕ್ ಇದೆ ರಸೀದಿ, ಅದು ನೋಡಿದ್ರಾ? ಹಾ ಅದೇ ಸರ್, ಬ್ಯಾಂಕ್ ಇದೆ ರಸೀದಿ. ನಾವೀಗ ಅದೇ ಹೇಳ್ತಿರೋದು, ಬ್ಯಾಂಕ್ ಮುಖ ನಾವೀಗ ಹೇಳ್ತಿರೋದು ಅಷ್ಟೇ ಸರ್. ಅಕೌಂಟ್ ಪಾಸ್ ಕೊಡ್ಲಿಕ್ಕೆ ಆಗುದಿಲ್ಲ ಮೇಡಮ್, ಸರಿಯಾ? ಸ್ಟೇಟ್ಮೆಂಟ್ ಬೇಕು, ಅದು ಬೇಕಾದ್ರೆ ಕೊಡ್ತೇವೆ. ಆದ್ರೆ ನೀವು ಕಟ್ಟು ಇಷ್ಟುವರೆಗೆ ಸಂಘದಲ್ಲಿ ಸೇರಿ ಎಷ್ಟು ವರ್ಷ ಆಯ್ತು? ನಮ್ ಸಂಘ ಇದು 20 ವರ್ಷ ಆಯ್ತು ಸರ್. 20 ವರ್ಷದಿಂದ ಈ ರೀತಿ ಯಾವ್ದೊಂದು ಸಮಸ್ಯೆ ಆಗಿದೆ, ಇವತ್ತಿಗೆ ನಿನ್ನ ಸಡನ್ ನಿಮ್ಗೆ ಯಾಕೆ ಬಂತು ಈ ರೀತಿ? ಈಗ ಸಡನ್ಲಿ ಎಂತ ಮಾಡ್ಲಿಕ್ಕಿಲ್ಲ ಸರ್. ಎಂತ ಗೊತ್ತು ಸರ್, ಈಗ ಮೊದ್ಲಿದ್ದಾಗಿ ಈಗ ಇರುದಿಲ್ಲಲ್ಲ ಮನುಷ್ಯ. ಈಗ 1-2 ತಿಂಗಳು ಇರುದಿಲ್ಲ. ಚೀಟಿ ಕೊಟ್ಟಿತ್ತು, ಸರಿಯಾ? ಅದ್ರಲ್ಲಿ ಬರ್ದು ನಿಮ್ಗೆ ಎಷ್ಟು ಬಡ್ಡಿ, ಎಷ್ಟು ಸಾಲ ಹೋಯ್ತು ಅಂತ ಸಿಗ್ತದ, ಎಷ್ಟು ಬಡ್ಡಿ ಅಂತ ಅದ್ರಲ್ಲಿ ಇದೆಯಲ್ಲ. ಮತ್ತೊಂದು ತಿಂಗಳಿಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತದೆ. ಅಷ್ಟು ಕೊಟ್ಟ ನಂತರ ಮತ್ತೆ ಬ್ಯಾಂಕಿನಲ್ಲಿ ಕೊಡುತ್ತದೆ, ನಾವು ಕೊಡುತ್ತದೆ, ಸರಿಯಾ? ನಿಮ್ಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಅಕೌಂಟ್ ಪಾಸ್ ಇಲ್ಲಿ ಸಹ ಕೊಡಲ್ಲ. ಅದೇ ಸರ್, ನೀವೇ ಹೇಳ್ತೀರಲ್ಲ, ಬ್ಯಾಂಕ್ ಅಲ್ಲಿ ಕೊಡೋದು ಅದೇ ಸಹ, ನಾವು ಕೊಡೋದು ಅದೇ ಸಹ ಅಂತ ಹೇಳಿ, ನಾವೀಗ ನಮ್ಗೆ ಬ್ಯಾಂಕ್ ಮಾಡಿಕೊಡಿ ಅಂತ ಹೇಳ್ತಿರೋದು ಅಷ್ಟೇ ಸರ್. ಕೊಟ್ರೆ ಅಕೌಂಟ್ ಪಾಸ್ ಯಾವ ಬ್ಯಾಂಕಿನವರು CC ಖಾತೆಗೆ ಕೊಡಲ್ಲ, ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. ನಿಮ್ಗೆ ಕಟ್ಟಿದಕ್ಕೆ ಸ್ಟೇಟ್ಮೆಂಟ್ ಕೊಡ್ತಾರೆ ತಿಂಗಳು, ಹೌದಾ? ನಿಮ್ಗೆ ಚೀಟಿ ಕೊಡ್ತಾರೆ, ಅದ್ರಲ್ಲಿ ಬರ್ದಕ್ಕೆ ಇದಕ್ಕೆ ವ್ಯತ್ಯಾಸ ಇದ್ರೆ ನೋಡ್ಬೋದು. ವ್ಯತ್ಯಾಸ ಸಿಗ್ತದಲ್ಲ, ಏನಿದ್ರೆ ವ್ಯತ್ಯಾಸ ಕೇಳ್ಬೋದಲ್ಲ, ಏನ್ ವ್ಯತ್ಯಾಸ ಅಂತ.
ಅರ್ಥ ಮಾಡ್ಕೊಳ್ಳಿ. ಹೌದಾ ಮೇಡಮ್, ನಿಮ್ಗೊಂದು ಮರುಪಾವತಿ ಚೀಟಿಯನ್ನು ಕೊಡ್ತು ಸಾಲ ತೆಗೆಯುವಾಗ. ನೀವು ಬುಕ್ ಅಲ್ಲಿ ಎಷ್ಟು ಬರೀತೀರಾ ಅದೇ ನೀವು ವೈಯಕ್ತಿಕ ಕೊಡ್ಬೋದು. ಅದ್ರಲ್ಲಿ ಬರೆದು ಲೆಕ್ಕ ಹಾಕಿದ್ರೆ ಎಷ್ಟು ಬಡ್ಡಿ ಹೋಯ್ತು ಎಷ್ಟು ಸಾಲ ಹೋಯ್ತು ಅಂತ ಸಿಗ್ತದಲ್ಲ. ಹಾ, ನಾವ್ ಅದನ್ನ ಹೇಳ್ತಿರುತ್ತೆ, ಸಿಕ್ಕತ್ತಲ್ಲ ಹೇಗೂ ಬಡ್ಡಿ ಅಸಲು ಎಷ್ಟು ಹೋಯ್ತು ಬಡ್ಡಿ ಎಷ್ಟು ಹೋಯ್ತು ಅಂತ ಸಿಕ್ಕತ್ತಲ್ಲ. ಮತ್ತೆಂತ ಇದೆ, ನಮ್ಗೆ ಬ್ಯಾಂಕ್ ಥ್ರೂ ಮಾಡಿ ಕೊಡಿ ಅಷ್ಟೇ ಸರ್ ಹೇಳ್ತಿರೋದು. ಏನು ಮಾಡಿದ್ರೆ ಮೇಡಮ್ ನೋಡಿ ಮೇಡಮ್, ನೋಡಿ ಸರ್, ನಾವು ಒಬ್ಬ ಸದಸ್ಯರು ತಗೊಂಡಿರುವಂತಹ ನಿರ್ಧಾರ ಅಲ್ಲ ಇದು, ಇಡೀ ಸಂಘದ ಸದಸ್ಯರ ನಿರ್ಣಯವಾಗಿರುವಂತದ್ದು. ಬಾಕಿ ಅವ್ರು ಕಟ್ಲಿಕ್ಕೆ ಬಿಡ್ತಿಲ್ಲ ಅಂತ ಹೇಳಿದ್ರೆ ಕೆಲವು ಮೆಂಬರ್. ಯಾರು ಹೇಳಿದ್ ಸರ್? ಯಾರು ಹಾಗೆ ಹೇಳಲಿಲ್ಲ. ನಮ್ಮ ಸಂಘದಲ್ಲಿ ಆ ವಿಷಯ ಬರಲೇ ಇಲ್ಲ ಸರ್. ನಾವು ಅಷ್ಟು ಜನ, ಎರಡು ಸಂಘ, ಒಂದು ಸಂಘದಲ್ಲಿ 8 ಜನ ಇದ್ರು, ಇನ್ನೊಂದು ಸಂಘದಲ್ಲಿ 5 ಜನ ಇದ್ರು ಸರ್. ಅಷ್ಟು ಜನ ನಿರ್ಣಯ ಮಾಡಿ ತಗೊಂಡಿರ್ತಾರೆ ನಿರ್ಧಾರ. ಭಾನುವಾರ ಸೇರಿ ನೀವು ಸಂಘಕ್ಕೆ ಬಂದು ಮಾತಾಡ್ತೇನೆ. ಆಯ್ತು ಸರ್, ಸರಿ ಸರಿ ಸರಿ, ಭಾನುವಾರ ಸೇರಿ ಸರ್. ಯಾಕಂತ ಗೊತ್ತಾ, ಈ ಸಮಸ್ಯೆ ಆಗುದು ನಿಮ್ಗೇನೆ. ನಾಳೆ ಇವತ್ತು ವಾರದ ಇಂಟ್ರೆಸ್ಟ್ ಹೋಗುವಂತ ಕಟ್ಲಿಕ್ಕೆ ತೊಂದ್ರೆ ಇಲ್ಲ. ನಮಗೂ ಸಹ ನಿನ್ನೆ ಮೇಡಮ್ ಹೇಳಿದ್ದಾರೆ, ನಿಮ್ಗೀಗ 1 ವರ್ಷ ನೀವು ಕಟ್ಟೋದು ಲೇಟ್ ಆದಾಗಿದ್ರೆ ಅಥವಾ 1 ವಾರ ಲೇಟ್ ಆದ್ರೂ ನಿಮ್ಗೆ ಬಡ್ಡಿ ಬೀಳ್ತದೆ ಅಂತ ನಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಿನ್ನೆ. ನಾವು 1 ವಾರ ಲೇಟ್ ಆದ್ರೂ ಪರವಾಗಿಲ್ಲ, 1 ತಿಂಗಳು ಲೇಟ್ ಆದ್ರೂ ಅಡ್ಡಿಲ್ಲ, 1 ವರ್ಷ ಆದ್ರೂ ಅಡ್ಡಿಲ್ಲ. ನಾವು ಅದು ಏನು ನೋಡಿ ಸರ್, ನಾವು ಲೋನ್, ನಾನು ಹೇಳ್ತೀನಿ ಕೇಳಿ ಸರ್, ನಾವು ಲೋನ್ ತಗೊಂಡಿದ್ದೇವೆ ಸಂಘದಲ್ಲಿ, ಅದಕ್ಕೆ ಇಷ್ಟುವರೆಗೂ ನಾವು ಬಡ್ಡಿ ಹಾಕಿ ಲೋನ್ ಕಟ್ಟಿದ್ದೇವೆ. ಇನ್ನೂ ಸಹ ನಾವು ಕಟ್ಟುದಿಲ್ಲ ಹೇಳುವುದಿಲ್ಲ ಸರ್. ಶ್ರೀ ಮಂಜುನಾಥ ಸ್ವಾಮಿ ಹೆಸರು ಇಟ್ಕೊಂಡು ಧರ್ಮಸ್ಥಳದಲ್ಲಿ ನಾವು ಲೋನ್ ತೆಗೆದಿದ್ದು, ಅದರಿಂದ ನಾವು ಎಷ್ಟೋ ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಡಿದ್ದೇವೆ. ಲೋನ್ ತೆಗೆದನ್ನ ನಾವು ಕಟ್ಟುದಿಲ್ಲ ಅಂತ ಹೇಳುವುದೇ ಇಲ್ಲ ಸರ್. ಎಷ್ಟು ಬಡ್ಡಿ ಇದೆ ಅಷ್ಟು ಬಡ್ಡಿ ಹಾಕಿ ನಾವು ಕಟ್ತೇವೆ. ನಮಗೆ ಬ್ಯಾಂಕ್ ಥ್ರೂ ಮಾಡಿಕೊಡಿ. ನೀವು ಭಾನುವಾರ ಬಂದ್ರೆ ನಾವು ಇದೇ ವಿಷಯ ಹೇಳುವ ಸರ್. ಒಂದು ನಿಮಿಷ, ಸಂಘದ ಸಿಸಿ ಅಕೌಂಟ್ ಬ್ಯಾಂಕ್ ಥ್ರೂ ಅಲ್ಲಿ ಇದೆಯಲ್ಲ, ವೈಯಕ್ತಿಕ ಕೊಡಲ್ಲ, ಸಂಘಕ್ಕೆ ಕೊಡುವಂತದಲ್ಲ. ಸಂಘಕ್ಕೆ ಕೊಡಿ ಸರ್, ಸಂಘಕ್ಕೆ ಕೊಡಿ. ನೀವು ವೈಯಕ್ತಿಕ ನಮ್ಗೆ ಏನು ತೋರಿಸೋದು ಬೇಡ. ನೋಡಿ ಸ್ಟೇಟ್ಮೆಂಟ್ ಅಲ್ಲಿ ಅಕೌಂಟ್ ನಂಬರ್ ಇದೆ. ಹಾ ಸರಿಯಾ? ಸಿಸಿ ನಿಮ್ಗೆ ನಾನು ಹೇಳಿದ ಅಷ್ಟೇ ಆಗ್ತಾ ಇಲ್ಲ, ಬ್ಯಾಂಕಿಗೆನೆ ಬ್ಯಾಂಕಿನ ಅಂಡರ್ ಅಲ್ಲಿ ಇದೆ. ಸಿಸಿ ಬ್ಯಾಂಕ್ಗೆ ಪಾಸ್ ಪುಸ್ತಕ ಕೊಡಲ್ಲ. ಯಾವ ಬ್ಯಾಂಕ್ ಅಲ್ಲಿ ಅಂಡರ್ ಅಲ್ಲಿ ಇದೆ? ಈಗ ನಾವು ಬ್ಯಾಂಕಿಗೆ ಹೋಗಿ ನಾವು ನೋಡಿದ್ರೆ ಬ್ಯಾಂಕ್ ಅಲ್ಲಿ ಸಿಗ್ತದ ನಮ್ಮ ಲೋನ್ ಎಷ್ಟಾಗಿತ್ತು ಅದು? ನೋಡಿ ಸರ್, ಇಲ್ಲ ಸರ್ ಸಿಕ್ಲಿಲ್ಲ. ನೋಡಿ ಸರ್, ನನ್ನ ಗಂಡ ಐಟಿ ರಿಟರ್ನ್ ನೋಡಿ, ನನ್ನ ವೈಯಕ್ತಿಕ ವಿಷಯ ಹೇಳ್ತಿದ್ದೆ ನೋಡಿ ಸರ್. ನನ್ನ ಗಂಡ 3 ವರ್ಷದಿಂದ ಐಟಿ ರಿಟರ್ನ್ ಮಾಡ್ತಾ ಇದ್ರು ಸರ್. ಇದು ನಾವು ಏನ್ ಬಡ್ಡಿ ಕಟ್ಟಿದ್ದೇವೆ, ನಾವು ಏನ್ ಅಸಲು ಧರ್ಮಸ್ಥಳ ಸಂಘದಿಂದ ಲೋನ್ ತಗೊಂಡಿದ್ದೇವೆ, ಅದಕ್ಕೆ ನಮ್ಗೆ ಸಿವಿಲ್ ತೋರಿಸ್ತಾ ಇಲ್ಲ. ಐಟಿ ರಿಟರ್ನಿಗೆ ಏನ್ ಬೇಕು ಅದು ಏನು ತೋರಿಸ್ತಾ ಇಲ್ಲ ಸರ್. ಆಧಾರ್ ನಂಬರ್ ಹೊಡೆದ್ರೆ ನಮ್ಗೆ ಕಟ್ಟಿದಂತ ಮರುಪಾವತಿ ಚೀಟಿ ಕೇಳಿದ ಐಟಿ ರಿಟರ್ನ್ ಕೊಡ್ಬೋದಾ ನಮ್ಗೆ? ನೀವು ಕೇಳಿದ್ರ ನನ್ನ ಹತ್ರ? ನಾನು ಸಾಲ ಕಟ್ಟುವಂತದಕ್ಕೆ ಪ್ರೂಫ್ ಕೊಡಿ, ಮರುಪಾವತಿ ಚೀಟಿ ಕೊಟ್ಟಿದ್ದೇವೆ ಅದ್ರಲ್ಲಿ ಬರ್ತಿದ್ರಿ ಅಲ್ಲ, ಇಷ್ಟುವರೆಗೆ ಕಟ್ಟಿದಂತ ನಮ್ಮ ಹತ್ರ ಬಂದು ಕೇಳ್ಬೋದಿತ್ತಲ್ಲ. ನಿಮ್ಗೆ ಐಟಿ ಫೈಲ್ ಮಾಡ್ಲಿಕ್ಕೆ ಇತ್ತು ಸರ್. ನಾನು ಸಾಲ ಕಟ್ಟಿದ್ದಕ್ಕೆ ಒಂದು ಲೀಸ್ಟ್ ಕೊಡಿ ಅದಕ್ಕೆ ಕೇಳಿದ್ರೆ ಕ್ಲಿಯರ್ ಆಗ್ತಿದೆ. ನೀವು ಅದೆಲ್ಲ ಸರ್, ಅದೆಲ್ಲ ನಾವು ನಿಮ್ಮ ಹತ್ರ ಕೇಳಿ ತಗೋದ್ರಿಗೆ ಆಧಾರ್ ಹೊಡೆದಾಗಿದ್ರು ತೋರಿಸುತ್ತಲ್ಲ ಸರ್. ಈಗ ನಾವು ಬೇರೆ ಯಾವುದೇ ಬ್ಯಾಂಕ್ಗಳಲ್ಲಿ ನನ್ನ ಗಂಡನ ವ್ಯವಹಾರ ಇದೆ, ಬೇರೆ ಎಲ್ಲ ಬ್ಯಾಂಕ್ ಅಲ್ಲಿ ಇದೆ ಸರ್. ನಾವು ಕರೆಕ್ಟ್ ಬರ್ದ ಎಲ್ಲವೂ ಪ್ರೂಫ್ ಗೊತ್ತಾಯ್ತಾ? ನಾವು ಎಲ್ಲವೂ ದಾಖಲಾತಿ ಕೊಡ್ತೇವೆ, ತಿಂಗಳಿಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತೇವೆ, ಬುಕ್ಕಿಗೆ ಕಟ್ಟಿದಕ್ಕೂ ಅದಕ್ಕೆ ಟ್ಯಾಲಿ ಇದೆ ಎಲ್ಲೋ ನೋಡ್ಲಿಕ್ಕೆ ಏನಾಗ್ಬೇಕು ಅದ್ರಲ್ಲಿ. ಅಲ್ಲೇ ಸರ್ ನಾನು ಹೇಳ್ತಿರೋದು, ಈಗ ನಂದು ಬೇರೆ ಅಕೌಂಟ್ ಅಲ್ಲಿ ಬ್ಯಾಂಕ್ ಅಲ್ಲಿ ಅಕೌಂಟ್ ಇದೆ, ನನ್ನ ಗಂಡಂದು ಬೇರೆ ಬ್ಯಾಂಕ್ ಗಳಲ್ಲಿ ಅಕೌಂಟ್ ಇದೆ. ಈಗ ಐಟಿ ರಿಟರ್ನಿಂಗ್ ಅಂತ ನಾವು ಹೋದಾಗ ಆಧಾರ್ ನಂಬರ್ ಹೊಡೆದ್ರ ಗೊತ್ತಿಗೆ ಅವ್ರಿಗೆ ಎಷ್ಟಿದೆ ಅಷ್ಟು ಲಿಸ್ಟ್ ತೋರಿಸುತ್ತಲ್ವ ಸರ್. ಇದೀಗ ಅದ್ರಲ್ಲಿ ತೋರಿಸ್ಲಿಲ್ಲ. ಈಗ ನಮ್ಗೆ ಅವಾಗ ಅದಕ್ಕೋಸ್ಕರ ಸರ್, ಅದಕ್ಕೋಸ್ಕರ ಮತ್ತೆ ಎಂತ ಅಲ್ಲ. ಈಗ ನಾವು ಮತ್ತೆ ಎಂತ ಇಲ್ಲ ಸರ್, ನಾವು ಬಡ್ಡಿ ಹಾಕಿ ಕಟ್ಟ ಸರ್. ನೀವು ಬಡ್ಡಿ ಬಗ್ಗೆ ಯೋಚನೆನೇ ಮಾಡಬೇಡಿ ಸರ್. ನಾವು ಅಸಲು ಬಗ್ಗೆ ಇಂಥ ಸಂಘದಿಂದ ನಮ್ಗೆ ಹಣ ಬರ್ಲಿಲ್ಲ, ಅವರು ಬಡ್ಡಿ ಜಾಸ್ತಿ ಆಗ್ತದೆ, ನಮ್ಗೆ ಅಸಲು ಅವ್ರು ಕಟ್ತಾರ ಇಲ್ವೋ ಅನ್ನೋದು ನೀವು ಯೋಚನೆನೇ ಮಾಡಬೇಡಿ ಸರ್. ನಾವು ಅಸಲು ಸೇರಿಸಿ ಬಡ್ಡಿನೂ ಸೇರಿಸಿ ಹಾಕಿ ಕಟ್ತೇವೆ. ನಮ್ಗೆ ಬ್ಯಾಂಕ್ ಥ್ರೂ ಮಾಡಿ ಕೊಡಿ ಸರ್ ಅಷ್ಟೇ. ನಿಮ್ಗೆ ಸಿಸಿ ಅಕೌಂಟ್ ಬ್ಯಾಂಕ್ ಥ್ರೂ ಅಲ್ಲಿ ಇದ್ರು, ಸಿಸಿ ಅಕೌಂಟ್ ನಾವು ಮಾಡುದಾ? ಬ್ಯಾಂಕಿಂದ ಸಾಲ ಕೊಡುದಲ್ಲ? ಅದೇ ಬ್ಯಾಂಕಿಂದನೇ ಸಾಲ ಮಾಡ್ತಿರೋದು, ಬ್ಯಾಂಕಿಂದನೇ ಸಾಲ ಕೊಟ್ಟುದಂದ್ರ ಮೇಲೆ ಮತ್ತೆ ನಮ್ಗೆ ಬ್ಯಾಂಕ್ ಥ್ರೂ ಮಾಡಿ ಕೊಡ್ಲಿಕ್ಕೆ ಅಂತ ಆಗ್ತದೆ ಸರ್. ಸಿಸಿ ಅಕೌಂಟ್ ಪಾಸ್ಬುಕ್ ಸಿಗುದಿಲ್ಲಮ್ಮ, ಹೇಗೆ ಕೊಡುದು? ಅದನ್ನೇ ಕೇಳ್ತಿದ್ರೆ. ಸಿಸಿ ಅಕೌಂಟ್ಗೆ ಪಾಸ್ಬುಕ್ ಕೊಡುದಿಲ್ಲ ಅಂತ ಹೇಳ್ತಿದ್ದೇನೆ. ಕೊಡಿ ಅಂತ ಎಲ್ಲಿಂದ ಕೊಡುದು ನಾವು? ಸರಿ ಸರ್, ಅಡ್ಡಿಲ್ಲ. ನೀವು ಭಾನುವಾರ ನಾವು ಸೇರಿಸಿ ಬರ್ತೇವೆ ಅಂತ ಹೇಳಿದ್ರಲ್ಲ ಸರ್, ಭಾನುವಾರ ಮಾತಾಡೋದು. ಕಟ್ಟಿ ಅಮ್ಮ, ನೆಕ್ಸ್ಟ್ ವರೆಗೆ ಬಂದು ಸರಿ ಮಾಡುವುದು. ಈ ವಾರ ಕಟ್ಲಿಕ್ಕೆ ಆಗ್ತಿಲ್ಲ ಸರ್. ಇವಾಗ ನಾವು ನಿನ್ನೆ ಮೀಟಿಂಗ್ ಮಾಡಿಕ್ಕೆ ನಾವು ಕಟ್ಟೋದಿಲ್ಲ, ಅದು ಒಬ್ಬರು ನಿರ್ಣಯ ಆಗೋದಿಲ್ಲ ಸರ್. 15 ನಮ್ಮ ಒಂದು ಸಂಘದಲ್ಲಿ 8 ಜನ, ಒಂದು ಸಂಘದಲ್ಲಿ 5 ಜನ ಇದೆ ಸರ್, 13 ಜನ ಒಟ್ಟಿದ್ದಾರೆ. ನಂಗೆ ಈಗ ಮಾಡ್ಲಿಕ್ಕೆ ಆಗೋದಿಲ್ಲ ಸರ್, ಇವತ್ತಂತೂ ಕಟ್ಲಿಕ್ಕೆ ಆಗೋದಿಲ್ಲ. ನಾವು ನೆಕ್ಸ್ಟ್ ವಾರ ಬೇಕಾದ್ರೆ ಭಾನುವಾರ ಸೇರಿ ಅದೇ ನಾವು ಅಸಲು ಬಡ್ಡಿ ಸೇರಿಸಿ ಕಟ್ತೇವೆ. ಮುಂದಿನ ವ್ಯವಹಾರ ಅಲ್ವಾ, ಅದು ಮುಂದೆ ನೋಡುವ ಸರ್. ನಾವು ಕಟ್ತೇವೆ, ಕಟ್ಟುದಿಲ್ಲ ಹೇಳುದಿಲ್ಲ. ಅದೇ ಸಾಲ ತೆಗೆದಂತೂ ಕಟ್ತೇವೆ ಸರ್. ನೀವು ಬ್ಯಾಂಕ್ ಥ್ರೂ ಮಾಡಿ ಕೊಡಿ, ನಾವು ಸಾಲ ತೆಗೆದು ಕಟ್ತೇವೆ.